ಬೆಂಗಳೂರಿನ ಡಾಕ್ಟರ್ ಬರಗೂರು ಪ್ರತಿಷ್ಠಾನದ ವತಿಯಿಂದ ಹಿರಿಯ ಸಾಹಿತಿ ಡಾಕ್ಟರ್ ಸಾರಾ ಅಬೂಬಕರ್ ಅವರಿಗೆ ಬರಗೂರು ಪ್ರಶಸ್ತಿಯನ್ನು ನಗರದ ಹ್ಯಾಟ್ ಹಿಲ್ನ ಅವರ ನಿವಾಸದಲ್ಲಿ ಪ್ರದಾನ ಮಾಡಲಾಯಿತು. ಮಂಗಳೂರಿನ ಹ್ಯಾಟ್ ಹಿಲ್ನಲ್ಲಿರುವ ಅವರ ನಿವಾಸದಲ್ಲಿ ಬೆಂಗಳೂರಿನ ಡಾಕ್ಟರ್ ಬರಗೂರು ಪ್ರತಿಷ್ಠಾನದ ವತಿಯಿಂದ ಬರಗೂರು ಪ್ರಶಸ್ತಿಯನ್ನು ಸಾಹಿತಿ ಡಾಕ್ಟರ್ ಸಾರಾ ಅಬೂಬಕರ್ ಅವರಿಗೆ ಪ್ರದಾನ ಮಾಡಲಾಯಿತು. ಇದೇ ವೇಳೆ ಮಾತನಾಡಿದ ಹಿರಿಯ ಸಾಹಿತಿ ಡಾಕ್ಟರ್ ಸಾರಾ ಅಬೂಬಕರ್ ಅವರು, ಹಿಂದೂ, ಕ್ರೈಸ್ತ, ಮುಸಲ್ಮಾನರು ಪರಸ್ಪರ ಅರಿತು ಬಾಳಿದ್ರೆ ಜೀವನ ಸ್ವರ್ಗ ಎಂದು ಹೇಳಿದ್ರು. ಹೇಳುವಂತೆ ತಮ್ಮ ಹತ್ತಿರ ಎಲ್ಲರೂ ಸಮಾನ, ಹಿಂದೂ, ಕ್ರೈಸ್ತ, ಮುಸಲ್ಮಾನ ಇದನ್ನು ಅರಿತು ಬಾಳಿದರೆ ಎಲ್ಲರ ಜೀವನ ಸ್ವರ್ಗ ಸಮಾನ. ತಮ್ಮ ಸರಳತೆ, ಸೌಜನ್ಯ, ಸಭ್ಯತೆ, ಆತ್ಮೀಯತೆ, ಮಾನವೀಯತೆ, ಮುಗ್ಧತೆ, ಆಧ್ಯಾತ್ಮಿಕತೆ, ನೈಜತೆ, ಕಾರ್ಯಕ್ಷಮತೆ, ಸಮಾನತೆಯಂತಹ ಸದ್ಗುಣಗಳನ್ನು ನಮಗೆಲ್ಲ ಮಾದರಿ. ದಯಾಮಯನಾದ ಭಗವಂತ ತಮಗೆ, ತಮ್ಮ ಕುಟುಂಬ ವರ್ಗದವರಿಗೆ, ಬಂಧು ಮಿತ್ರರಿಗೆ, ತಮ್ಮ ಓದುಗರಿಗೆ ಹಾಗೂ ಹಿತೈಷಿಗಳು ಇನ್ನೂ ಹೆಚ್ಚಿಗೆ ಮೌಲಿಕ, ದೈಹಿಕ, ಆರ್ಥಿಕ, ಶೈಕ್ಷಣಿಕ, ಆಧ್ಯಾತ್ಮಿಕವಾಗಿ ಶಕ್ತಿ ನೀಡಲಿ. ಪ್ರಶಸ್ತಿ ಪ್ರದಾನ ಮಾಡಿ ಮಾತನಾಡಿದ ಅಪರ ಜಿಲ್ಲಾಧಿಕಾರಿ ಕೃಷ್ಣಮೂರ್ತಿಯವರು, ಸಾರಾ ಅವರು ನಾಡು ಕಂಡ ಪ್ರಸಿದ್ಧ ಸಾಹಿತಿಗಳಲ್ಲಿ ಒಬ್ಬರು. ಸಾಹಿತ್ಯ ಕ್ಷೇತ್ರಕ್ಕೆ ಅವರ ಕೊಡುಗೆ ಅಪಾರವಾದುದು. ಅವರ ಕೃತಿಗಳು ಮಹಿಳಾ ಶಿಕ್ಷಣ ಕ್ರಾಂತಿಗೆ ಕಾರಣವಾಗಿದೆ. ಅಬೂಬಕರ್ ಅವರಿಗೆ ಪ್ರಶಸ್ತಿ ಲಭಿಸುವುದರೊಂದಿಗೆ ಅವರ ಗರಿಮೆಯೂ ಹೆಚ್ಚಾಗಿದೆ ಎಂದು ಹೇಳಿದರು. ಸಾರಾ ಅಬೂಬಕರ್ ಅವರಿಗೆ ಕೊಡುವುದರ ಮೂಲಕ ಆ ಪ್ರಶಸ್ತಿಯ ಗರಿಮೆ ಹೆಚ್ಚಿದೆ ಅಂತ ಅನಿಸುತ್ತದೆ. ಯಾಕಂದರೆ ಆ ನಿಟ್ಟಿನಲ್ಲಿ ಕನ್ನಡ ಸಾಹಿತ್ಯ ಲೋಕಕ್ಕೆ ಒಂದು ಹೊಸತನವನ್ನು, ಸಾಮರಸ್ಯದ ಲೋಕಕ್ಕೆ ಹೊಸ ಒಂದು ಆಯಾಮವನ್ನು ಕೊಟ್ಟಂಥ ಒಬ್ಬ ಕನ್ನಡದ ಶ್ರೇಷ್ಠ ಸಾಹಿತಿಯಾಗಿದ್ದಾರೆ. ಅವರನ್ನು ನಾನು ಬಂದು ಇಲ್ಲಿ ಸನ್ಮಾನ ಮಾಡಲಿಕ್ಕೆ ನಾನು ಧನ್ಯ ಆಗಿದ್ದೇನೆ. ನಾನು ಅದಕ್ಕೆ ನಿಜವಾಗಲೂ ಖುಷಿಯಾಗಿದೆ ಮೇಡಮ್. ಇನ್ನೂ ಹೆಚ್ಚಿನ ಸಾಹಿತ್ಯಿಕ ಕೃತಿಗಳು ಇಂತಹ ವ್ಯಕ್ತಿಗಳು. ಅಧ್ಯಕ್ಷತೆ ವಹಿಸಿದ್ದ ಪ್ರತಿಷ್ಠಾನದ ಅಧ್ಯಕ್ಷ ಮುರಳೀಧರ್ ಹಾಲಪ್ಪ ಅವರು ಮಾತನಾಡಿ, ಸಾರಾ ಅಬೂಬಕರ್ ಅವರ ಲೇಖನಗಳು ಅಪಾರ ಜನಮನ್ನಣೆ ಗಳಿಸಿವೆ. ಅವರ ರೀತಿಯಲ್ಲೇ ಆತ್ಮವಿಶ್ವಾಸ ಎಲ್ಲರಲ್ಲೂ ಉಂಟಾಗಿ ನಾಡಿನಲ್ಲಿ ಸಾಮರಸ್ಯ ಉಂಟಾಗಬೇಕು. ಆ ಮೂಲಕ ಯುವ ಪೀಳಿಗೆಯ ಲೇಖಕರು, ಬರಹಗಾರರಿಗೆ ಮಾದರಿಯಾಗಬೇಕು ಎಂದು ಹೇಳಿದರು. ನಾವು ಇವ್ರನ್ನ ಮೇಡಮ್ ಅವ್ರದ್ದು ಹುಡುಗ ಸ್ಕೂಲಲ್ಲಿ ಲಂಕೇಶ್ ಪತ್ರಿಕೆಯಲ್ಲಿ ಇವ್ರದ್ದು ಲೇಖನಗಳು ನೋಡ್ತಾ ಇದ್ವಿ. ಅದರ ಖಡಕ್ ಅದರಲ್ಲಿ ಬರ್ತಿದ್ದಂಥ ಅವರ ವ್ಯಕ್ತಿತ್ವವನ್ನು ಆಮೇಲೆ ನೋಡ್ತಾ ಬಂದ್ವಿ. ಪುಸ್ತಕದಲ್ಲಿ ಅವ್ರ ಕಣ್ಣು ನೋಡಿದರೆ ನಾವು, ನಮ್ಮ ಬುಕ್ಕೆಲ್ಲಿದೆ ಮೇಡಮ್, ಆ ಪುಸ್ತಕ ನೋಡಿಬಿಟ್ರೆ ಅವ್ರದ್ದು ಎಷ್ಟು ಅದು ಅಂಶಾದ ಅವರ ವ್ಯಕ್ತಿತ್ವ ಅದನ್ನು ನಮಗೆ ಪ್ರತಿಬಿಂಬಿಸುತ್ತದೆ. ಅಷ್ಟೊಂದು ಅವ್ರಿಗಿರ್ತಕ್ಕಂಥ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ, ಅದು ಆತ್ಮಸ್ಥೈರ್ಯ ಬೇರೆ ಎಲ್ಲರಿಗೂ ಸಿಗಲಿ, ಒಂದು ಸಾಮರಸ್ಯ ನಮ್ಮ ನಾಡಿನಲ್ಲಿ ಉಂಟಾಗಲಿ ಅಂತೇಳಿ ಆ ಸಾಂಕೇತಿಕವಾಗಿ ಇವತ್ತು ಈ ಕಾರ್ಯಕ್ರಮ ನಾವು ಮಂಗಳೂರಿನಲ್ಲಿ ಆಯೋಜಿಸಿದ್ವಿ. ಇದನ್ನು ಆಮೇಲೆ ಈಗಿನ ಯುವ ಪೀಳಿಗೆಯ ಬರಹಗಾರರಿಗೆ, ಲೇಖಕರಿಗೆ ಇದೊಂದು ಮಾದರಿ ಆಗಲಿ ಅಂಥೇಳಿ ಅದೊಂದು ಕಾರಣದಿಂದ ಈ ಮಂಗಳೂರಿನಲ್ಲೇ ಇದನ್ನು ಏರ್ಪಾಡು ಮಾಡಬೇಕು ಅಂತೇಳಿ, ಹಾಗೂ ಅವ್ರ ಕುಟುಂಬದವರ ಅವರ ಸಹಕಾರಕ್ಕೆ, ಆರೋಗ್ಯ ಅಷ್ಟು ಉತ್ತಮವಾಗಿ ಇಲ್ಲ ಅಂದರೂ ಸಹಿತ ಅತ್ಯುತ್ತಮವಾಗಿ ಸಹಕಾರ ಕೊಟ್ಟು ಇವತ್ತಿಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ಸಹಕಾರ. ಈ ವೇಳೆ ಪ್ರತಿಷ್ಠಾನದ ಕಾರ್ಯದರ್ಶಿ ಸುಂದರಾಜ ಅರಸು, ಪಾಲಿಕೆಯ ಸದಸ್ಯರಾದ ಶಶಿಧರ ಹೆಗ್ಡೆ, ಸಂಧ್ಯಾ ಮೋಹನ್ ಆಚಾರ್ಯ, ಮಾಜಿ ಕಾರ್ಪೊರೇಟರ್ ಪ್ರಕಾಶ್ ಸಾಲ್ಯನ್, ಲೇಖಕಿಯರಾದ ಚಂದ್ರಕಲಾ ನಂದಾಪುರ, ಜ್ಯೋತಿ ಚೇಳ್ಯಾರ್, ಬೆಂಗಳೂರಿನ ಡಾಕ್ಟರ್ ಶರೀಫಾ, ಪ್ರಮುಖರಾದ ರಿಜ್ವಾನ್ ಪಾಷಾ, ಮಂಜುನಾಥ್ ಸಾಗರ್, ಗೋಪಿ, ಪ್ರೊಫೆಸರ್ ಲಕ್ಷ್ಮೀನಾರಾಯಣ್, ನಿವೃತ್ತ ಪ್ರಾಧ್ಯಾಪಕಿ ಶಕೀನಾ ನಾಸಿರ್, ಸಾರಾ ಅಬೂಬಕರ್ ಅವರ ಕುಟುಂಬದ ಸದಸ್ಯರು ಈ ವೇಳೆ ಉಪಸ್ಥಿತರಿದ್ದರು. ಪ್ರಶಸ್ತಿ 25,000 ರೂಪಾಯಿ ನಗದು, ಚಿನ್ನದ ಪದಕವನ್ನು ಒಳಗೊಂಡಿತ್ತು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.